ಹಾಯ್ ಹೆಲೋ ನಮಸ್ತೆ ನಮಸ್ಕಾರ. ಮಾತಿರಗ್ಲ ಮೋಕ್ಯದ ಸೊಲ್ಮೆಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು. ನೋಡಿ, ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತುಂಟಾ? ಎಲ್ಲ ಆಟಕ್ಕೆ ಹೋಗ್ತಾ ಇದ್ದಾರೆ. ಯಾವ ಆಟ? ನಡು ಬಡಗುದಿಟ್ಟಿನ ಮಟ್ಪಾಡಿ ಹಾರಾಡಿ ಶೈಲಿಯ ಸಂಪ್ರದಾಯ ಯಕ್ಷಗಾನ ಕಾರ್ಯಕ್ರಮ ಇವತ್ತು ಮಟ್ಪಾಡಿಯಲ್ಲೇ ನಡೀತಾ ಇದೆ. ಬೆಳಿಗ್ಗೆ ಈ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ಸಿದ್ಧತೆ ನಡೀತಾ ಇತ್ತು ಎಲ್ಲವೂ ಕೂಡ ನಾನು ತೋರಿಸಿದ್ದೇನೆ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ನೋಡಿ, ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುವಂಥ ಜಾಗ. ಇಲ್ಲೆಲ್ಲ ಲೈಟಿಂಗ್. ಇವರು ಸಂಘದ ಸದಸ್ಯರು. ನೋಡಿ, ಒಂದೇ ಡ್ರೆಸ್ ಕೊಡ್ತಾರೆ, ಚೆಂದ ಆಗಿದ್ದಾರೆ. ಈಗ ಜನ ಸ್ವಲ್ಪ ಕಡಿಮೆ ಇದೆ, ಕಾರಣ ನಾನಿವತ್ತು ಸ್ವಲ್ಪ ಬೇಗ ಬಂದಿದ್ದೇನೆ. ಇವತ್ತು ಊಟಕ್ಕೆ ಒಂದು ಅಂದಾಜು 1 ರಿಂದ 1.5 ಸಾವಿರ ಜನ ಆಗ್ತಾರಂತೆ. ಹಾಗೆ ಆಟಕ್ಕೆ 2 ರಿಂದ 2.5 ಸಾವಿರ ಜನದ ನಿರೀಕ್ಷೆ ಇದೆ. ನೋಡಿ, ಯಕ್ಷಗಾನ ಪ್ರದರ್ಶನ ಕೊಡುವುದಕ್ಕಿಂತ ಮುಂಚೆ ಯಕ್ಷಗಾನ ವೇಷಭೂಷಣ ಎಲ್ಲ ಹಾಕ್ಕೊಳ್ತಾರಲ್ಲ, ಆ ಜಾಗಕ್ಕೆ ಚೌಕಿ ಅಂತ ಹೇಳ್ತಾರೆ. ಆ ಚೌಕಿ ಹತ್ತನೇ ಎಲ್ರದ್ದು ಇವತ್ತು ಗಮನ ಇದೆ. ಅದು ಏನು ಸ್ಪೆಷಾಲಿಟಿ ಇದೆ, ಚೌಕಿಯಲ್ಲಂಥದ್ದು ಏನಿದೆ ಅಂತ ನಿಮಗೆಲ್ಲ ಕೂಡ ಡೀಟೇಲ್ ಆಗಿ ತೋರಿಸ್ತೇನೆ, ಬನ್ನಿ. ಇವರು ಯಕ್ಷಗಾನ ಸವ್ಯಸಾಚಿ ತೋನ್ಸೆ ಜಯಂತ್ ಕುಮಾರ್ ಅವರು, ನನ್ನ ಗುರುಗಳು ಹೌದು. ಸರ್ ನಮಸ್ತೆ. ಯಕ್ಷಗಾನ ಪ್ರದರ್ಶನ ರಂಗಸ್ಥಳದಲ್ಲಿ ಆಗೋದಕ್ಕಿಂತ ಮುಂಚೆ ಚೌಕಿಯಲ್ಲಿ ಗಣಪತಿ ಪೂಜೆ ಅಂತ ಮಾಡ್ತಾರೆ. ಸೊ ಇದು ಅದು.
ಚೌಕಿಯಲ್ಲಿ ಗಣಪತಿ ಪೂಜೆ ಮುಗೀತು. ಮಕ್ಕಳೆಲ್ಲ ಬಾಲಗೋಪಾಲಕ್ಕೆ ಸ್ಟೇಜ್ ಹಿಂದೆ ಕೂತ್ಕೊಂಡು ತಯಾರಾಗಿದ್ದಾರೆ. ನೋಡಿ, ಇವತ್ತಿನ ಆಟದ ಸ್ಪೆಷಾಲೇ ಇದು, ಅಟ್ಟೆ ಕಟ್ಟಿ ಮುಂಡಾಸ್ ಕಟ್ಟುವಂಥದ್ದು. ಈಗ ನಡೆಯುವಂಥ ಯಕ್ಷಗಾನದಲ್ಲಿ ಇದೆಲ್ಲ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ, ಯಾಕಂದರೆ ಇದೆಲ್ಲ ಆವಾಗಿನ ಕಾಲದಲ್ಲಿ, ನಮ್ಮ ಹಿರಿಯರ ಕಾಲದಲ್ಲೆಲ್ಲ ಆಗ್ತಿದ್ದದ್ದು. ಸೊ ಇದನ್ನು ನೋಡ್ಬೇಕಂತ ಇವತ್ತು ಚೌಕಿಯಲ್ಲಿ ಫುಲ್ ಜನ. ಇವತ್ತು ಚೌಕಿಯಲ್ಲಿ ಎಲ್ಲರ ಗಮನ ಸೆಳೆದದ್ದು ಇವರಿಗೊಂದು ಅಂದಾಜು ಏಜು 70ರಿಂದ 75 ವರ್ಷ ಆಗಿರ್ಬೋದಂತೆ. ಸೊ ಇವ್ರ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ಇವ್ರ ಹೆಸರು ಕೇಳಬೇಕು ಅಂದ್ಕೊಂಡೆ ಲಾಸ್ಟ್ವರೆಗೂ ಕೇಳಲಿಕ್ಕೆ ಆಗಲಿಲ್ಲ. ಇವರ ಒದ್ದಾಟ ಈ ಚೌಕಿಯಲ್ಲಿ ನೀವು ನೋಡಬೇಕಿತ್ತು, ಯಾವ ರೀತಿ ಇತ್ತು ಅಂತ. ಎಲ್ಲರೂ ಕೂಡ ಆಟಕ್ಕೆ ಬಂದವರು ಖಂಡಿತ ನೋಡಿರ್ತಾರೆ. ಇಷ್ಟು ಪ್ರಾಯ ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ರು ಇವರು, ಮತ್ತು ಇವರಿಗೆ ಎಷ್ಟು ಯಕ್ಷಗಾನದ ಬಗ್ಗೆ ಆಸಕ್ತಿ ಇರ್ಬೋದು ಅಂತ ಇವರು ಶ್ರದ್ಧೆಯಿಂದ ಕೆಲಸ ಮಾಡುವಾಗಲೇ ನನಗೆ ಅರ್ಥ ಆಯಿತು. ಇವ್ರ ಹತ್ರ ಕೊನೆವರೆಗೂ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಿದೆ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಖಂಡಿತ ಇವ್ರ ಹತ್ರ ಮಾತಾಡಬೇಕು. ಇವರೊಬ್ಬರೇ ಅಂತಲ್ಲ, ಇನ್ನೂ ಅನೇಕ ಹಿರಿಯರಿದ್ದಾರೆ, ಅವರು ಕೂಡ ಇಷ್ಟೇ ಕಷ್ಟಪಟ್ಟಿದ್ದಾರೆ. ಮೊದಲಿನಿಂದ ಇಲ್ಲಿವರೆಗೂ ಕೂಡ ಕಷ್ಟಪಡ್ತಾನೆ ಇದ್ದಾರೆ. ಯಕ್ಷಗಾನಕ್ಕಾಗಿ ಅವರ ಜೀವನವನ್ನೇ ಅವರು ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಒಬ್ಬ ಕಲಾವಿದ ರಂಗದಲ್ಲಿ ಕೇವಲ ಕೆಲವು ಗಂಟೆಗಳ ತನಕ ಅಥವಾ ಕೆಲವು ನಿಮಿಷಗಳ ತನಕ ಮಾತ್ರ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆ ಪಾತ್ರದ ಪೂರ್ವ ತಯಾರಿ ಎಷ್ಟು ಕಷ್ಟ ಇದೆ ಅಂತ ಚೌಕಿಯಲ್ಲಿ ನೋಡಿದವರಿಗೆ ಸ್ವಲ್ಪ ಮಟ್ಟಿಗಾದರೂ ತಿಳಿದಿರುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಕಲಾವಿದ ಬಂದು ಇಡೀ ರಾತ್ರಿ ಕುಣಿದು ಯಕ್ಷಗಾನ ಪ್ರದರ್ಶನವನ್ನು ಕೊಡ್ತಾನೆ ಅಂದರೆ ಅದು ಕೇವಲ ಅವನ ಹೊಟ್ಟೆಪಾಡಿಗೆ ಅಂದುಕೊಂಡ್ರೆ ಅದು ನಮ್ಮ ಮೂರ್ಖತನ. ಅದು ಆ ಕಲಾವಿದನಿಗೆ ಆತ ಪೂಜಿಸಿಕೊಂಡು ಬಂದಂತಹ ಕಲೆ ಮೇಲಿನ ಭಕ್ತಿ, ಶ್ರದ್ಧೆ ಮತ್ತು ಗೌರವ ಅಲ್ಲವಾದರೆ ಆಗಿನ ಕಾಲದಲ್ಲಿ ಯಕ್ಷಗಾನದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಬೇಕಾದ್ರೆ ಯಕ್ಷಗಾನ ಎಷ್ಟು ಉನ್ನತ ಮಟ್ಟದಲ್ಲಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆಗಿನ ಕಾಲದ ರೀತಿಯಲ್ಲಿ ಅಟ್ಟೆ ಕಟ್ಟಿ ಮುಂಡಾಸು ವೇಷ ಮಾಡುವುದನ್ನು ನೋಡುವುದಕ್ಕೆ ಚೌಕಿಯಲ್ಲಿ ಸೇರಿದಂತಹ ಜನರ ಉತ್ಸುಕತೆ, ಹಾಗೆ ಅದ್ಭುತ ಯಕ್ಷಗಾನ ಪ್ರಸಂಗಗಳು, ಇವೆಲ್ಲವನ್ನು ಕಣ್ಣಾರೆ ಕಂಡು ಮನಸಾರೆ ಅನುಭವಿಸಿದವರೇ ನಿಜವಾದ ಭಾಗ್ಯವಂತರು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇಂತಹ ಒಳ್ಳೆಯ ಯಕ್ಷಗಾನ, ಇಷ್ಟೊಂದು ಹಿರಿಯ ಕಲಾವಿದರೆಲ್ಲ ಒಂದೇ ರಂಗಸ್ಥಳದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು, ಮತ್ತು ಇಷ್ಟೊಂದು ಖರ್ಚು ವೆಚ್ಚ ಮಾಡಿ ಎಲ್ಲ ಇನ್ನೊಮ್ಮೆ ಇಂತಹ ಯಕ್ಷಗಾನ ಯಾರಾದರೂ ಮಾಡ್ತಾರಾ ಅನ್ನುವಂಥದ್ದು ಸ್ವಲ್ಪ ಅನುಮಾನ. ಆದರೆ ಈ ಪ್ರೋಗ್ರಾಮ್ ಆದಮೇಲೆ ಎಷ್ಟೋ ಜನಕ್ಕೆ ಅವರಿಗೂ ಕೂಡ ಪ್ರೇರಣೆ ಆಗಿದೆ, ಇಂತಹ ಒಂದು ಸಾಂಪ್ರದಾಯಿಕ ಯಕ್ಷಗಾನ ಕಾರ್ಯಕ್ರಮ ನಾವು ಮಾಡಬೇಕಂತ. ನೋಡಿ ಇವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಬೆವರಿ ಹೋಗಿದ್ದಾರೆ. ಇವರಂತಲ್ಲ, ಎಲ್ಲ ಕಲಾವಿದರು ಕೂಡ ಹೀಗೇನೆ. ಆಮೇಲೆ ಇದ್ರ ಮೇಲೆ ಪುನಃ ವೇಷಭೂಷಣ ಎಲ್ಲ ಹಾಕ್ಕೊಂಡು ಅದರಲ್ಲಿ ಇಡೀ ರಾತ್ರಿ ಯಕ್ಷಗಾನವನ್ನು ಕುಣಿಬೇಕು, ಪ್ರದರ್ಶನ ಕೊಡಬೇಕು. ಅದೆಷ್ಟು ಕಷ್ಟ ಇರುತ್ತೆ ಅಂತ ಇಂತಹ ವೇಷ ಹಾಕ್ಕೊಂಡು ಕುಣಿದಾಗಲೇ ಗೊತ್ತಾಗೋದು. ಇದೆಲ್ಲ ಯಾಕೆ ಹೇಳ್ತೇನೆಂದರೆ, ಇಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಯಕ್ಷಗಾನ ಕಲಾವಿದರೆಲ್ಲ ಯಕ್ಷಗಾನವನ್ನು ಮಾಡಬೇಕಾದ್ರೆ ಕೆಲವರೆಲ್ಲ ತಮಗೆ ಬೇಕಾದ ಹಾಗೆ, ಮನಸ್ಸಿಗೆ ಬಂದ ಹಾಗೆ ಯಕ್ಷಗಾನ ವೇಷಭೂಷಣ ಎಲ್ಲ ಧರಿಸಿಕೊಂಡು TV ರಿಯಾಲಿಟಿ ಶೋಗಳಲ್ಲಾಗಿರಲಿ, ರೀಲ್ಸ್ಗಳಲ್ಲಾಗಿರಲಿ, ಕೆಲವರು ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಅದರಲ್ಲಿ ಆಮೇಲೆ ರಾಜಕಾರಣಿಗಳು ಬರುವಾಗ ಮೆರವಣಿಗೆಯಲ್ಲಿ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರಲ್ಲ, ಅದನ್ನು ನೋಡಿದಾಗ ಯಕ್ಷಗಾನ ಕಲಾವಿದರಿಗೆ ಅಥವಾ ಯಕ್ಷಗಾನ ಕಲಾಭಿಮಾನಿಗಳಿಗೆಲ್ಲ ಯಾಕೆ ಅಷ್ಟು ಬೇಜಾರಾಗುತ್ತೆ, ಯಾಕೆ ಅಷ್ಟು ಸಿಟ್ಟು ಬರ್ತದೆ, ಯಾಕೆ ಅಷ್ಟು ಮಾತಾಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಹಾಗೆ ಮಾಡುವವ್ರನ್ನ ಒಂದ್ಸಲ ಕರ್ಕೊಂಡು ಬಂದು ಈ ಥರ ಅಟ್ಟೆ ಕಟ್ಟಿ ಮುಂಡಾಸು ವೇಷ ಮಾಡಿಸಿ ರಂಗಸ್ಥಳದಲ್ಲಿ ಬಿಡಬೇಕು, ಇಡೀ ರಾತ್ರಿ ಕುಣಿಬೇಕು ಅವರು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಎಷ್ಟು ಭಕ್ತಿ ಇದೆ ಈ ಕಲೆಯಲ್ಲಿ ಅಂತ. ಈ ಯಕ್ಷಗಾನದ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ, ಗೊತ್ತಿಲ್ಲದಿದ್ದವರಿಗೆ ಗೊತ್ತಾಗಲಿ ಅಂತ, ಗೊತ್ತಿದ್ದವರು ಗೊತ್ತಿಲ್ಲದೆ ಇದ್ದವರಿಗೆ ಒಂಚೂರು ಹೇಳಲಿ ಅಂತ. ಇದ್ರ ಬಗ್ಗೆ ಎಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದು, ವಿವರಣೆ ಎಲ್ಲ ಕೊಟ್ಟದ್ದು ಮಹೇಂದ್ರ ಆಚಾರ್ಯ ಹೆರಂಜೆ. ಮಹೇಂದ್ರಣ್ಣ, ಥ್ಯಾಂಕ್ ಯು ಸೋ ಮಚ್. ಕರಾವಳಿ ಕರ್ನಾಟಕ ಇದು ಕಲೆಗಳ ತವರೂರು. ಇಲ್ಲಿಯ ಅನೇಕ ಕಲೆಗಳ ಮಧ್ಯೆ ಒಂದು ವಿಭಿನ್ನ ರೀತಿಯಲ್ಲಿ ತಾಯಿಯ ಸ್ಥಾನದಲ್ಲಿದ್ದು ರಂಗ ಸಂಪ್ರದಾಯದಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಭಾರತದ ಪರಿಪೂರ್ಣ ರಂಗಕಲೆ ಎಂದರೆ ಅದು ನಮ್ಮ ಹೆಮ್ಮೆಯ ಯಕ್ಷಗಾನ.
ಭಾಗವತಿಕೆ, ಮಾತುಗಾರಿಕೆ, ನೃತ್ಯ, ಅಭಿನಯ, ವೇಷಭೂಷಣ, ಚಂಡೆ, ಮದ್ದಳೆ ವಾದನ ಹೀಗೆ ಇನ್ನೂ ಹಲವು ಅಂಶಗಳನ್ನು ಒಳಗೊಂಡಂತಹ ಏಕೈಕ ಕಲೆ ಎಂದರೆ ಅದು ನಮ್ಮ ಯಕ್ಷಗಾನ. ಆದರೆ ಈ ಯಕ್ಷಗಾನ ಕಲೆ ಬೆಳೆದು ಬಂದಂತಹ ದಾರಿ ಬಹಳ ರೋಚಕವಾದದ್ದು. ಸುಮಾರು ಶತಮಾನಗಳಿಗೂ ಮಿಕ್ಕಿದ ಇತಿಹಾಸ ಇರುವಂತಹ ಯಕ್ಷಗಾನದ ಬಗ್ಗೆ ನಾವೊಮ್ಮೆ ಅವಲೋಕಿಸಿದರೆ ನಮ್ಮ ಪೂರ್ವಜರು ಅನಕ್ಷರಸ್ಥರು. ಆದರೆ ಅವರಿಗಿದ್ದಂತಹ ಅಪಾರವಾದ ಜ್ಞಾನ ಅದು ಈಗಿನ ಅಕ್ಷರಸ್ಥರಿಗೂ ಇರುವುದು ಬಹಳ ಕಡಿಮೆ ನೋಡಿ. ಅವರು ಗುರುಕುಲಕ್ಕೆ ಹೋಗಿ ಯಾವುದೇ ಪದವಿಯನ್ನು ಪಡೆಯದೇ ಇದ್ದರೂ ಕೂಡ ಶಾಲೆಯಲ್ಲಿ ಕಲಿತ ವಿದ್ಯೆಗಿಂತ ತಾವು ಬದುಕುತ್ತಿದ್ದಂತಹ ಸಮಾಜದಿಂದ ಕಲಿತ ಪಾಠಗಳು, ವಿಚಾರಗಳೇ ಹೆಚ್ಚು. ಆ ಕಾಲದಲ್ಲಿ ದೂರದರ್ಶನ ಅಥವಾ ಬೇರಾವುದೇ ಮಾಧ್ಯಮಗಳು ಇಲ್ಲದೇ ಇದ್ದರೂ ಕೂಡ ಅವರ ಜ್ಞಾನ, ಅನುಭವದ ಗಳಿಕೆಗೆ ಮೂಲ ಕಾರಣ ಎಂದರೆ ಅದು ಯಕ್ಷಗಾನ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಇಡೀ ರಾತ್ರಿ ಪುರಾಣದ ಕಥೆಗಳನ್ನು ವಿವರವಾಗಿ ಕಥಾ ಸಾರಾಂಶದೊಂದಿಗೆ ನೀತಿ ಪಾಠವನ್ನು ಕೂಡ ಬೋಧಿಸುವಂತೆ ಯಕ್ಷಗಾನ ಪ್ರದರ್ಶನವನ್ನು ಆಡಿ ತೋರಿಸುತ್ತಿದ್ದರು. ಆ ಕಾರಣದಿಂದಾಗಿ ಪುರಾಣದ ಬಗ್ಗೆ ಅವರಲ್ಲಿ ಏನೇ ಕೇಳಿದರೂ ಕೂಡ ಪೂರ್ಣ ವಿರಾಮ ಇಲ್ಲದೆ ನಿರರ್ಗಳವಾಗಿ ಮಾತನಾಡಬಲ್ಲವರು ನಮ್ಮ ಹಿರಿಯರು. ಆದರೆ ಇತ್ತೀಚೆಗೆ ಕಾಲದ ಪ್ರಭಾವವೋ ಏನೋ ಅನ್ನುವಂತೆ ಬದಲಾವಣೆಯನ್ನ ಬಯಸುವ ಈ ಜಗದಲ್ಲಿ, ಹೊಸತನದ ಹುಡುಕಾಟದಲ್ಲಿ ಯಕ್ಷಗಾನ ಎನ್ನುವುದು ಜ್ಞಾನ ಪ್ರಸರಣ ಮತ್ತು ಅನುಭವದ ಗಳಿಕೆಗೆ ಪೂರಕವಾಗುವ ಬದಲು ಕೇವಲ ಮನೋರಂಜನೆಯ ಕಲೆಯಾಗಿ ಬದಲಾಗ್ತಾ ಇದೆಯೋ ಏನೋ ಎನ್ನುವಂತಹ ಹಂತದಲ್ಲಿ ಬಂದು ಮುಟ್ಟಿದೆ ಎನ್ನುವುದು ಬಹಳ ಖೇದಕರ ಸಂಗತಿ ನೋಡಿ. ಬದಲಾವಣೆ ಕೆಲವೊಂದು ವಿಷಯದಲ್ಲಿ ಬೇಕು, ಆದರೆ ನಾವು ನಮ್ಮ ಸಂಪ್ರದಾಯವನ್ನು ಮೀರಬಾರದು. ಅದರ ಆ ಚಂದ, ಆ ಘನತೆ ಹೇಗಿತ್ತು ಎನ್ನುವುದನ್ನು ಈ ಕಾಲದಲ್ಲಿ ಜನರಿಗೆ ತೋರಿಸಿಕೊಡುವಂತಹ ಪ್ರಯತ್ನ ಮಾಡಿದವರು ನಮ್ಮ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿ ಮಟ್ಪಾಡಿಯವರು. ಈ ಸಂಘಕ್ಕೆ ಮೊದಲು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ದಿವಂಗತ ವೀರಭದ್ರ ನಾಯಕ್ ಇವರು ಗುರುಗಳಾಗಿದ್ದರು. ಇವಾಗ ಯಕ್ಷಗಾನ ಸವ್ಯಸಾಚಿ ತೋನ್ಸೆ ಜಯಂತಕುಮಾರ್ ಅವರು ಗುರುಗಳಾಗಿದ್ದಾರೆ. ಯಕ್ಷಗಾನದಲ್ಲಿ ಹೊಸತನವನ್ನು ಕಂಡುಕೊಂಡು ಹಿಮ್ಮೇಳ, ಮುಮ್ಮೇಳ ಅಥವಾ ವೇಷಭೂಷಣ ಇದರಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ನೀವು ಕೂಡ ನೋಡ್ತಾ ಇದ್ದೀರಿ. ಅದೆಲ್ಲ ತಪ್ಪಂತ ಹೇಳಲಿಕ್ಕಾಗೋದಿಲ್ಲ, ಅದೆಲ್ಲ ಈಗಿನ ಕಾಲದಲ್ಲಿ ಬೇಕು. ಆದರೆ ಯಕ್ಷಗಾನ ಸಂಪ್ರದಾಯವನ್ನು ಮೀರಿ ನಾವು ಹೋಗಬಾರ್ದು, ಮತ್ತು ಯಕ್ಷಗಾನದ ಚೌಕಟ್ಟು ಏನಿದೆ ಅದನ್ನು ಮೀರಿ ಅಸಂಬದ್ಧ ಪ್ರದರ್ಶನವನ್ನು ನಾವು ಕೊಡಬಾರ್ದು ಅನ್ನೋದಷ್ಟೇ ಇದರ ಉದ್ದೇಶ. ಸಾಧ್ಯವಾದರೆ ನೀವು ಸಾಂಪ್ರದಾಯಿಕ ಯಕ್ಷಗಾನ ಶೈಲಿಯ ಪೌರಾಣಿಕ ಪ್ರಸಂಗವನ್ನು ಜನರಿಗೆ ಆಡಿ ತೋರಿಸಿ. ಹಾಗೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಇಂತಹ ಒಂದು ಯಕ್ಷಗಾನ ಕಾರ್ಯಕ್ರಮ ಆದರೆ ತಪ್ಪದೇ ಹೋಗಿ ನೋಡಿ ಅನುಭವಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದರೆ ಇಂತಹ ಒಂದು ಪೌರಾಣಿಕ ಪ್ರಸಂಗಗಳು ಮತ್ತು ಅಂತಹ ಒಳ್ಳೆ ಒಳ್ಳೆ ಯಕ್ಷಗಾನ ಹಿರಿಯ ಕಲಾವಿದರು ಇಂತಹ ಯಕ್ಷಗಾನ ನೋಡುವುದಕ್ಕೆ ಒಂಥರ ಖುಷಿ. ಅದು ನೀವಾಗಿ ನೋಡಿದರೆ ಮಾತ್ರ ನಿಮ್ಗೆ ಅದರ ಅನುಭವ ಆಗುತ್ತೆ ನೋಡಿ. ಇವರಿಬ್ಬರು ಕೂಡ ಯಕ್ಷಗಾನದ ಹಳೆ ಹುಲಿಗಳು. ಇವರ ಪರಿಚಯ ಇಲ್ದಿದ್ದವರೇ ಇಲ್ಲ. ಸಣ್ಣ ಮಕ್ಕಳು ಕೂಡ ಇವ್ರನ್ನ ಕರೆಯೋದು ಮರಿಯಾಚಾರ್ ಮತ್ತು ಬಾಲಣ್ಣ ಅಂತ. ಅಷ್ಟು ಆತ್ಮೀಯರು ಮತ್ತು ಪ್ರೀತಿ ಪಾತ್ರರು, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಣ್ಣ ಮಕ್ಕಳಿಂದ ಎಲ್ಲರೂ ಕೂಡ. ಈಗಿನ ಕಾಲದಲ್ಲಿ ಇಡೀ ರಾತ್ರಿ ಯಕ್ಷಗಾನ, ಅದರಲ್ಲೂ 4 ಪ್ರಸಂಗ, ರಾತ್ರಿ ಒಂದು 7:30ಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6:30 7 ಗಂಟೆ ತನಕ ಆಗುತ್ತೆ. ಈ ಸಂಪ್ರದಾಯ ಯಕ್ಷಗಾನ ಕಾರ್ಯಕ್ರಮ ತೋನ್ಸೆ ಜಯಂತಕುಮಾರ್ ಅವರ ನಿರ್ದೇಶನದಲ್ಲಿ, ಸರ್ಪು ಸದಾನಂದ ಪಾಟೀಲ್ ಅವರ ಸಂಯೋಜನೆಯಲ್ಲಿ, ಮಟ್ಪಾಡಿ ಚಂದ್ರಶೇಖರ ಕಲ್ಕುರ ಇವರ ಪ್ರಾಯೋಜಕತ್ವದಲ್ಲಿ, ಸಂಘದ ಸದಸ್ಯರ ಸಹಕಾರದಿಂದ ಪ್ರದರ್ಶನಗೊಂಡು ಸುಮಾರು 3,000ಕ್ಕೂ ಮಿಕ್ಕಿದಂತಹ ಜನಸಾಗರವೇ ಹರಿದು ಬರುವಂತೆ ಮಾಡಿದ್ದು ಒಂದು ಚರಿತ್ರೆಯನ್ನೇ ಸೃಷ್ಟಿಸಿದಂತಹ ಅನುಭವ. ಆ ಜನಸಾಗರ ಹೇಗಿತ್ತು ನೀವೇ ನೋಡಿ ಕಣ್ತುಂಬಿಕೊಳ್ಳಿ. ನನ್ನ ಪ್ರತಿಜ್ಞೆಯನ್ನು ಕೇಳು. ಅನುಜ ನಾಲ್ನೊಡೆ ರಾಮನಿಗೆ ದುರಸ
ಕ್ಷಣದಲ್ಲೇ ನಿನ್ನನ್ನು ಗೆಲ್ಲುತ್ತೇನೆ. ನಿನಗೆ ಅನುಜನಾಗಲಿ ಅಂತ ಹೇಳುವಲ್ಲಿ ಭರವಸೆ ಇಲ್ಲ. ನನ್ನ ಪ್ರತಿಜ್ಞೆ ಹಾಗಲ್ಲ. ನಿನ್ನದೇನು? ನಾನು ಕತ್ತರುವ ಹೂನನ್ನ ಮಟ್ಪಾಡಿಯಲ್ಲಿ ಆದಂತಹ ಈ ಸಾಂಪ್ರದಾಯಿಕ ಯಕ್ಷಗಾನ ಶೈಲಿಯ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೀತು ಅಂತ ನೀವೆಲ್ಲರೂ ಕೂಡ ನೋಡಿದ್ರಲ್ವಾ. ನೀವು ಈ ವಿಡಿಯೋ ನೋಡಿದ್ರಿ ಅಂದರೆ ಫಸ್ಟ್ ಪಾರ್ಟ್ ವಿಡಿಯೋ ಕೂಡ ಖಂಡಿತವಾಗಿ ನೋಡಿರ್ತೀರಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಅಂತ ನಾನು ಇನ್ನೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಫೀಡ್ಬ್ಯಾಕ್ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ದೇವರು ನಿಮ್ಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಯಕ್ಷಗಾನಂ ವಿಶ್ವಗಾನಂ, ಕನ್ನಡಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.